ತುಳುಕೂಟ ಕುವೈಟ್ ವತಿಯಿಂದ 2020 ರಕ್ತದಾನ ಶಿಬಿರ ಇತ್ತೀಚೆಗೆ ಜರುಗಿತು. ಅಧ್ಯಕ್ಷ ರಮೇಶ್ ಎಸ್ ಭಂಡಾರಿ ರಕ್ತದಾನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಬಳಿಕ ಮಾತನಾಡಿದಂತ ಅವರು, ಈ ಕೋವಿಡ್ ಸಮಯದಲ್ಲಿ ನಮ್ಮ ಸಂಘ ಬಹಳಷ್ಟು ಜನರಿಗೆ ನೆರವಾಗಿದೆ. ಪ್ರಸ್ತುತ ಸಂಕಷ್ಟದ ಸಂದರ್ಭದಲ್ಲಿ ರಕ್ತದಾನದ ಅಗತ್ಯವಿರುವ ಹಿನ್ನೆಲೆ ಈ ಶಿಬಿರ ಆಯೋಜಿಸಲಾಗಿದೆ. ರಕ್ತದಾನಿಗಳಿಗೆ ಧನ್ಯವಾದಗಳು ಎಂದರು. ಶಿಬಿರ ಆಯೋಜನೆಗೆ ಸಹಕರಿಸಿದವರೆಲ್ಲರೂ ಕೂಡ ವಿಲ್ಸನ್ ಡಿಸೋಜಾ ಹಾಗೂ ಜಾಪ್ರಿಯಾ ಬ್ಲಡ್ ಬ್ಯಾಂಕ್ ವೈದ್ಯಕೀಯ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಧನ್ಯವಾದ ಸಲ್ಲಿಸಿದರು. ಒಟ್ಟು 90ಕ್ಕೂ ಅಧಿಕ ಜನರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ರು. ಶಿಬಿರದಲ್ಲಿ ಕುವೈಟ್ನ ತುಳುಕೂಟ ಗೌರವಾಧ್ಯಕ್ಷ ರಮೇಶ್ ಎಸ್ ಭಂಡಾರಿ ಸೇರಿದಂತೆ ತುಳುಕೂಟ ಇತರ ಸದಸ್ಯರು ಉಪಸ್ಥಿತರಿದ್ದರು.